2022ರವರೆಗೆ ಖರಗ್ಪುರ್ ಜಂಕ್ಷನ್ ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಎಂದು ಹೆಸರುವಾಸಿಯಾಗಿತ್ತು. ಆದರೆ ಈಗ ಅದು ಕರ್ನಾಟಕದ ಪಾಲಾಗಿದೆ. ಹಾಗಾದ್ರೆ ಆ ರೈಲ್ವೆ ಸ್ಟೇಷನ್ ಯಾವುದು, ಎಲ್ಲಿದೆ, ಅದರ ಉದ್ದ ಎಷ್ಟು, ಇನ್ನು ಹಲವು ಅನೇಕ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಕರ್ನಾಟಕ ರಾಜ್ಯ ಮತ್ತಷ್ಟು ಜನಪ್ರಿಯ ಆಗಲಿದೆ. ಅದೇನೆಂದರೆ ವಿಶ್ವದ ಅತಿ ಉದ್ದದ ರೈಲ್ವೆ ನಿಲ್ದಾಣ ನಮ್ಮ ಕರ್ನಾಟಕದ ಮಿನಿ ಮುಂಬೈ ಹುಬ್ಬಳ್ಳಿಯಲ್ಲಿದೆ. ಭಾರತೀಯ ರೈಲ್ವೆಯ ಸೌತ್ ವೆಸ್ಟರ್ನ್ ರೈಲ್ವೆ ವಲಯದ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ನಿಲ್ದಾಣ ಈಗಾಗಲೇ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ತನ್ನ ಹೆಸರನ್ನ ನೋಂದಾಯಿಸಿದೆ. ಇತ್ತೀಚೆಗಷ್ಟೇ ಮಾನನೀಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಧಾರವಾಡದಲ್ಲಿ ಐಐಟಿ ಜೊತೆಗೆ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣವನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಈ ಯೋಜನೆಯು ಸುಮಾರು 20 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು 1507 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನ ಹೊಂದಿದೆ. ಇಷ್ಟು ಉದ್ದದ ಪ್ಲಾಟ್ಫಾರ್ಮ್ ಹೆಚ್ಚುವರಿ ರೈಲುಗಳ ಓಡಾಟಕ್ಕೆ ಅನುಕೂಲವಾಗುತ್ತದೆ. ಈ ಸಿದ್ದಾರೂಢ ಸ್ವಾಮೀಜಿ ರೈಲ್ವೆ ನಿಲ್ದಾಣ ಹುಬ್ಬಳ್ಳಿ ಪ್ರಮುಖ ಜಂಕ್ಷನ್ ಆಗಿದ್ದು ಅನೇಕ ಪಟ್ಟಣಗಳಿಗೆ ಸಂಪರ್ಕವನ್ನ ಸಾಧಿಸುತ್ತದೆ. ಈ ನಿಲ್ದಾಣವು ಬೆಂಗಳೂರು, ಹೊಸಪೇಟೆ, ವಾಸ್ಕೋಡಗಾಮ, ಬೆಳಗಾವಿ ಕಡೆ ರೈಲು ಮಾರ್ಗಗಳನ್ನು ಸಂಪರ್ಕಿಸುವ ಉತ್ತರ ಕರ್ನಾಟಕದ ಪ್ರಮುಖ ಜಂಕ್ಷನ್ ಅಲ್ಲಿ ಒಂದಾಗಿದೆ. 21ನೇ ಶತಮಾನದಲ್ಲಿ ಭಾರತವು ತನ್ನ ನಗರಗಳನ್ನು ಆಧುನೀಕರಿಸುವ ಮೂಲಕ ಮುನ್ನಡೆಯುತ್ತಿದೆ ಮತ್ತು ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸೇರಿಸಲಾಗಿದೆ. ಈ ಎರಡು ನಗರಗಳು ಅತ್ಯುತ್ತಮ ಮಟ್ಟಕ್ಕೆ ತಲುಪಿದೆ ಎಂದು ಪ್ರಧಾನಿಗಳು ಇತ್ತೀಚೆಗೆ ಹೇಳಿದ್ದಾರೆ. ಜೊತೆಗೆ ಈಗಿರುವ 5 ಪ್ಲಾಟ್ಫಾರ್ಮ್ಗಳು ನಗರದಲ್ಲಿ ಬೆಳೆಯುತ್ತಿರುವ ಅಗತ್ಯಗಳನ್ನು ಪೂರೈಸುವ ಸಲುವಾಗಿ ಇನ್ನೂ 3 ಪ್ಲಾಟ್ಫಾರ್ಮ್ಗಳನ್ನು ಸೇರಿಸಲಾಗುತ್ತದೆ ಎಂದು ಹೇಳಲಾಗಿದೆ. ಅವುಗಳಲ್ಲಿ 1507 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಸಂಖ್ಯೆ 8 ಇದು ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಎಂದು ಹೆಗ್ಗಳಿಕೆಯನ್ನ ಗಳಿಸಿದೆ. ಈ ಉದ್ದದ ಪ್ಲಾಟ್ಫಾರ್ಮ್ ನಿಂದ ಏಕಕಾಲಕ್ಕೆ 2 ರೈಲುಗಳು ಎಲೆಕ್ಟ್ರಿಕ್ ಇಂಜಿನ್ ನೊಂದಿಗೆ ಫ್ಲಾಗ್ ಆಫ್ ಮಾಡಬಹುದು. ವರದಿಗಳ ಪ್ರಕಾರ ಈ ಯೋಜನೆಯು ಒಟ್ಟು ಅಂದಾಜು 520 ಕೋಟಿಯಾಗಿತ್ತು. ಹುಬ್ಬಳ್ಳಿ ಧಾರವಾಡ ಪ್ರದೇಶ ಭವಿಷ್ಯದ ಸಾರಿಗೆ ಅಗತ್ಯನ್ನ ಈ ರೈಲು ನಿಲ್ದಾಣ ಪೂರೈಸುತ್ತಿದೆ. ಧಾರವಾಡ ಶಿಕ್ಷಣಕ್ಕೆ ಹೆಸರು ಮಾಡಿದ್ದರೆ ಹುಬ್ಬಳ್ಳಿ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿದೆ. ಇದೇ ಕಾರಣ ಒಂದು ವಿದ್ಯಾಕಾಶಿಯಾಗಿದ್ದರೆ ಇನ್ನೊಂದು ಮಿನಿ ಮುಂಬೈ ಎಂದೇ ಹೆಸರುವಾಸಿಯಾಗಿದೆ. ಈ ಅವಳಿ ನಗರಗಳು ವಿಶ್ವದಲ್ಲಿಯೇ ತಮ್ಮ ಛಾಪನ್ನ ಮೂಡಿಸುತ್ತಿವೆ. ಈವರೆಗೆ ಭಾರತದಲ್ಲಿ ಈಶಾನ್ಯ ರೈಲ್ವೆ ವಲಯದ ಖರಗ್ಪುರ್ ನಿಲ್ದಾಣ 1366 ಮೀಟರ್ ಅಂದರೆ 1.36 ಕಿಲೋಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು ಹೊಂದಿದ್ದು ಅದುವೇ ವಿಶ್ವದ ಅತಿ ಉದ್ದದ ಪ್ಲಾಟ್ಫಾರ್ಮ್ ಎಂಬ ಹೆಗ್ಗಳಿಕೆ ಪಾತ್ರವಾಗಿತ್ತು. ಹಾಗೆಯೇ ಇತ್ತೀಚೆಗೆ ಭಾರತೀಯ ರೈಲ್ವೆಯು ಆಗಸ್ಟ್ 15, 2022ರಂದು ಭಾರತದಲ್ಲಿ ಅತಿ ಉದ್ದದ ರೈಲ್ವೆಯನ್ನ ನಿರ್ಮಾಣ ಮಾಡಿ ಇದನ್ನ ಸಾಗಿಸಿತು. ಇದರ ಹೆಸರೇ ಸೂಪರ್ ವಾಸುಕಿ. ಈ ರೈಲ್ವೆಯ ಉದ್ದ ಸರಿಸುಮಾರು 3.5 ಕಿಲೋಮೀಟರ್ ಉದ್ದ ಇದ್ದು ಒಟ್ಟು 6 ಇಂಜಿನ್ಗಳು ಹಾಗೂ 295 ವ್ಯಾಗನ್ಗಳನ್ನ ಎಳೆಯುವ ಕಲ್ಲಿದ್ದನ್ನು ಸಾಗಿಸುವ ಒಂದು ರೈಲ್ವೆ ಆಗಿತ್ತು. ಅಂದ ಹಾಗೆ ಹಾವ್ರಾ ಜಂಕ್ಷನ್ ಭಾರತದ ಅತ್ಯಂತ ಹಳೆಯ ಹಾಗೂ ದೊಡ್ಡ ರೈಲ್ವೆ ನಿಲ್ದಾಣ ಆಗಿದೆ. ಇದು ಭಾರತದ ಅತ್ಯಂತ ಜನಬೀಡ ರೈಲ್ವೆ ನಿಲ್ದಾಣವಾಗಿದ್ದು ಈ ನಿಲ್ದಾಣದಲ್ಲಿ ಪ್ರತಿದಿನ ಕನಿಷ್ಠ 1 ಮಿಲಿಯನ್ ಜನರು ಪ್ರಯಾಣಿಸುತ್ತಾರೆ. ಅಂದ ಹಾಗೆ ಈ ನಿಲ್ದಾಣದಿಂದ ಪ್ರತಿದಿನ ಕನಿಷ್ಠ 1 ಮಿಲಿಯನ್ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣಿಸುತ್ತಾರೆ. ಇಲ್ಲಿರುವ ಪ್ಲಾಟ್ಫಾರ್ಮ್ಗಳ ಸಂಖ್ಯೆ 23 ಆಗಿದ್ದು ಒಟ್ಟು 25 ಟ್ರ್ಯಾಕ್ಗಳನ್ನ ಇದು ಹೊಂದಿದೆ. ಸ್ನೇಹಿತರೆ, ಇಷ್ಟೆಲ್ಲ ನಮ್ಮ ಭಾರತ ಬೆಳೆಯುತ್ತಿದ್ದರೂ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಪ್ರಕಾರ ಅಂದರೆ NCBR ಪ್ರಕಾರ ದೇಶಾದ್ಯಂತ ವರ್ಷಕ್ಕೆ 900ಕ್ಕೂ ಹೆಚ್ಚು ರೈಲ್ವೆ ಅಪಘಾತಗಳು ನಡೆಯುತ್ತವೆ ಹಾಗೂ ಇದರಲ್ಲಿ 12,000ರಿಂದ 15,000 ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಅಂದರೆ ನಿಜಕ್ಕೂ ಇದು ದುರಾದೃಷ್ಟಕರ ಸಂಗತಿ. ಇದಕ್ಕೆಲ್ಲ ಕಾರಣ ನಮ್ಮ ನೆಗ್ಲಿಜೆನ್ಸ್ ಎಂದೇ ಹೇಳಬಹುದು. ಸ್ನೇಹಿತರೆ, ಏನೇ ಆಗಿರಲಿ ನಮ್ಮ ಸುರಕ್ಷತೆಯನ್ನ, ದೇಶದ ಸುರಕ್ಷತೆಯನ್ನ, ಅದರಲ್ಲೂ ರೈಲ್ವೆ ಸುರಕ್ಷತೆಯನ್ನ ನಾವು ಕಾಪಾಡಿಕೊಂಡು ಹೋಗಬೇಕು. ಇಂತಹದೇ ಆಶ್ಚರ್ಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.